ಗುಂಡೇಲು ತುಚ್ಚಿದು ಮರಣ ಆಯ್ನ ಗೃಹರಕ್ಷಕ ದಳದ ಸಿಬ್ಬಂದಿ ಕಟೀಲು ದೇವರಗುಡ್ಡೆ ನಿವಾಸಿ ಸಂತೋಷರಿನ ಗೌರವಾರ್ಥವಾದ ಜಿಲ್ಲಾ ಗೃಹರಕ್ಷಕ ಕಚೇರಿ ಶುಕ್ರವಾರ ಶ್ರದ್ಧಾಂಜಲಿ ಸಭೆ ನಡಪಾಯಿರು. ಕರೆದು ಪೋಯಿನ ಸಂತೋಷರಿನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ತದು ಶ್ರದ್ಧಾಂಜಲಿ ಸಂದಾಯ ಮಲ್ತೇರು. ಶಾಂತಿ ಸಿಗ್ಲಿ ಅಂತೇಳಿ ಒಂದು ನಿಮಿಷನ ಮೌನಾಚರಣೆನ ಮಾಡೋದು ಅಪ್ಪ ಅಂತ ಹೇಳಿ ಕೇಳ್ತೀವಿ. ಅಪ್ಪ ಈ ಪೊರ್ತು ನಡೆದಿನ ನುಡಿನಮನ ಕಾರ್ಯಕ್ರಮದ ಪಾತೆರ್ನ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಶಾಲದ ಜೋಕ್ಲಿನ ಜೀವನೋರಿ ಪೋಯಿನ ಸಂತೋಷ್ ತನ್ನ ಜೀವನ ಕಳೆವನ್ನ ಉದಿಂಜ ಬೇಜಾರದ ವಿಷಯ
ಇಲಾಖೆಡು ಶಿಸ್ತುಬದ್ಧವಾದ ಕರ್ತವ್ಯ ಮಲ್ತೊಂದಿತ್ತಿನ ಅರಿನ ಇಲ್ಲದಗ್ಲಿಗೂ ದುಃಖನ್ನು ಸಹಿಸೋನ ಶಕ್ತಿನು ಕೊರಡು ಪಣದು ಪ್ರಾರ್ಥನೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಅತ್ಯಂತ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಗೃಹರಕ್ಷಕರೊಬ್ಬರನ್ನು ನಾವು ನಿನ್ನೆ ದಿವಸ ಅಕಾಲಿಕವಾದ ಆಕಸ್ಮಿಕ ಘಟನೆಯೊಂದರಲ್ಲಿ ಕಳೆದುಕೊಂಡಿದ್ದೇವೆ. ಶ್ರೀ ಸಂತೋಷ್ ಕುಮಾರ್ ಕಟೀಲ್ ಅವರು ಮಂಗಳೂರು ಘಟಕದ ಗೃಹರಕ್ಷಕರಾಗಿ ಕಳೆದ 4-5 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಸಲ್ಲಿಸ್ತಾ ಇದ್ದರು. ನಿನ್ನೆ ದಿನ ಕರ್ತವ್ಯ ಮುಗಿಸಿ ಅವರು ಮನೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಕಣಜದ ಹುಳು ದಾಳಿ ಮಾಡುತ್ತಿರುವ ಸಂದರ್ಭದಲ್ಲಿ ಮಕ್ಕಳನ್ನು ರಕ್ಷಿಸಲು ಪಾಪ ಅವರು ತಮ್ಮ ಜೀವವನ್ನು ಪಣಕ್ಕೆ ಇಟ್ಟುಕೊಂಡು ಮಕ್ಕಳನ್ನು ರಕ್ಷಿಸಿ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ಅವರಿಗೆ ಹಲವಾರು ಕಣಜದ ಹುಳು ಕಚ್ಚಿರುವುದು, ಅದನ್ನು ಅವರು ನಿರ್ಲಕ್ಷಿಸಿದರು. ಮನೆಗೆ ಹೋಗಿ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿದ ಬಳಿಕ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡು ತಮ್ಮ ಅಮೂಲ್ಯವಾದ ಜೀವವನ್ನು ಕಳೆದುಕೊಂಡಿರ್ತಾರೆ. ಅವರ ಸಾವಿನಿಂದ ನಮ್ಮ ಇಲಾಖೆ ಬಡವಾಗಿದೆ. ಅವರ ಸಾವು ನಮ್ಮ ಇಲಾಖೆಗೆ ತುಂಬಲಾರದ ನಷ್ಟ. ಅವರೋರ್ವ ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಗೃಹರಕ್ಷಕರಾಗಿದ್ದರು. ಅಗಲಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಹಾಗೂ ಅವರ ಪತ್ನಿ, ಅವರ 3 ಮಕ್ಕಳು ಹಾಗೂ ಅವರ ಕುಟುಂಬದವರಿಗೆ ಈ ಸಾವಿನ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಅತ್ಯಂತ ವಿನಮ್ರನಾಗಿ ಕೇಳಿಕೊಳ್ಳುತ್ತೇನೆ. ಉಪ ಕಮಾಂಡೆಂಟ್ ರಮೇಶ್, ಅಧೀಕ್ಷಕರು ರತ್ನಾಕರ್ ಬೊಕ್ಕ ಬಾಕಿ ಸಿಬ್ಬಂದಿಲು ಈ ಪೊರ್ತೋಟುಗೆ ಎತ್ತರು. ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಅಂಗವಾದ ಐಕ್ಯತಾ ಪ್ರತಿಜ್ಞೆಯನ್ನು ಒಂದು ಪೊರ್ತು ನಡಪಾಯಿರು. ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಸಂರಕ್ಷಿಸಲು ಮತ್ತು ಬಲಪಡಿಸಲು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತೇನೆಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ. ಅಲ್ಲದೆ ನಾನು ಎಂದಿಗೂ ಹಿಂಸಾಚಾರದಲ್ಲಿ ತೊಡಗುವುದಿಲ್ಲವೆಂದು ಮತ್ತು ಮತ, ಭಾಷೆ, ಪ್ರದೇಶ ಅಥವಾ ಇತರ ರಾಜಕೀಯ ಅಥವಾ ಆರ್ಥಿಕ ಕುಂದುಕೊರತೆಗಳ ಸಂವಿಧಾನಾತ್ಮಕ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವ ದಿಸೆಯಲ್ಲಿ ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ಪ್ರಥಮ ದರ್ಜೆ ಸಹಾಯಕಿ ಅನಿತಾ ಟಿಎಸ್, ದಲಾಯತ್ ಮೀನಾಕ್ಷಿ ಬೊಕ್ಕ ಗೃಹರಕ್ಷಕ ದಳ ಸಿಬ್ಬಂದಿಲು ಪ್ರಮಾಣ ವಚನ ರೇಸ್ಟ್ ಪಾಲ್ಗೆದು ನಿಂತರು.